ಮೊದಲಿನಿಂದಲೇ ರಾಘವೇಂದ್ರ ಕೃಷ್ಣ ತುಂಬ ವೇಷ ಆಗ್ತಿದೆ ಮಂಗಳೂರಲ್ಲಿ. ನಾನೊಂದು ಆಟೋ ಚಾಲಕ ಆಗಿದ್ದೇನೆ, ಆಪದ್ ಬಾಂಧ ಅಂತೇಳಿ. ನಮಗೆ ಈ ಅಂದರೆ 2 ವರ್ಷ ನಮಗೆ ಇದು ಪರ್ಮಿಷನ್ ಕೊಡಲಿಲ್ಲ. ಈ ವರ್ಷ ನನಗೆ ಕೊಟ್ಟಿದ್ದಾರೆ ಮಾಲಿಂಗೇಶ್ವರ ದೇವರ ಆಶೀರ್ವಾದದಲ್ಲಿ. ಹಾಗೆಯೇ ಸಾರ್ವಜನಿಕರು ಕೂಡ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಕುಳ್ಳೆದಾನೆ ಬರ್ಪುಜಿ ಕುಳ್ಳೆದಾನೆ ಬರ್ಪುಜಿ ಕುಳ್ಳೆದಾನೆ ಬರ್ಪುಜಿ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನನಗೆ ಈ ಪೊಲೀಸ್ ಸ್ಟೇಷನ್ ಅವರು ಕೊಟ್ಟಿದ್ದಾರೆ, SP ಕೊಟ್ಟಿದ್ದಾರೆ, ಎಲ್ಲ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಇವತ್ತಿಗೆ 3 ದಿವಸ ಆಯಿತು. 4ನೇ ದಿವಸ ನಾಳೆ ನನ್ನದು ಎಲ್ಲ ನಾನು ಅಂದರೆ ಉಪ್ಪಿನಂಗಡಿ ಹೋಗಿ ಸ್ನಾನ ಮಾಡಿ ಬರ್ತೇನೆ. ಅದಕ್ಕೋಸ್ಕರ ನಾನು ಹಾಕುವ ನನಗೊಂದು, ಯಾಕೆಂದರೆ ಹಾಕದಿದ್ದರೆ ನನಗೆ ತುಂಬ ವೈಬ್ರೇಷನ್ ಆಗ್ತದೆ. ನಾನು ಹಾಕಲೇಬೇಕು. ಇದು ಹರಕೆ ರೂಪವಾಗಿ ಹಾಕೋದು. ಈ ಹಣಕ್ಕೋಸ್ಕರ ನಾನು ಹಾಕುವಂಥ ಪ್ರಶ್ನೆ ಏನಿಲ್ಲ ನನಗೆ. ಇನ್ನೂ ಕೂಡ ನಮಗೆ ಇನ್ನು ಬರುವ ವರ್ಷ ತನಕ ನಮಗೆ ಇದೇ ಎಲ್ಲ ಸಾರ್ವಜನಿಕರು ಆಶೀರ್ವಾದ ಕೊಡಲಿ. ಹಾಗೆಯೇ ನನ್ನ ಎಲ್ಲ ನಮ್ಮ ಆಟೋ ಚಾಲಕರಿಗೆ, ಸಾರ್ವಜನಿಕರಿಗೆ, ಎಲ್ಲರಿಗೂ ಪುತ್ತೂರು ಪೊಲೀಸ್ ಸ್ಟೇಷನ್ಗೆ ಕೂಡ ನನಗೆ ಕೊಟ್ಟಂಥ ಜನಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಾನು ಸಾರ್ವಜನಿಕರಿಗೆ ಯಾವುದು ರಸ್ತೆಯಲ್ಲಿ ಹೋಗುವ ಕೂಡ ಬಲಾತ್ಕಾರವಾಗಿ ಹಣ ಸಂಪಾದನೆ ಮಾಡುವ ಇಲ್ಲ. ನಾನು ಕೊಟ್ಟ ಹಣವನ್ನು ಅವರು ಕೈ ಕೊಡುವಂಥ ಹಣವನ್ನು ನಾನು ಕೊಡ್ತೇನೆ. ದೇವರಿಗೆ ನನ್ನ ಭಕ್ತಿಪೂರ್ವಕವಾಗಿ ನಾನು ಹಾಕ್ತಾಯಿದ್ದೇನೆ. ಅದಕ್ಕೆ ನಿಮ್ಮ TV ಚಾನಲಿಗಾಗಲಿ ಇವರಿಗೆಲ್ಲ ನಾನು ಎಲ್ಲ ನನ್ನಂಥ ಕಲಾವಿದರಿಗೆ ಪುತ್ತೂರಿನಲ್ಲಿ ಅಂದರೆ ನಾನು ನಾಳೆ ಉಪ್ಪಿನಂಗಡಿ ಹೋಗೋದು, ಅಲ್ಲಿ ಸ್ನಾನ ಮಾಡಿ ಬರುವಂಥ ನನ್ನ ಉದ್ದೇಶಪೂರ್ವಕವಾಗಿ ನಾನು ಹೇಳ್ತಿದ್ದೇನೆ ಅಷ್ಟೇ. ಹಾಗೆ ನಿಮಗೆ TV ಚಾನಲ್ ಕೂಡ ನಿಮಗೆಲ್ಲ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತಿದ್ದೇನೆ. ಇಷ್ಟೇ ನನ್ನ ಮಾತು. ಸಾರ್ವಜನಿಕರ ವ್ಯವಸ್ಥೆಯಲ್ಲಿ ನಾನು ಒಂದು ಶಬ್ದ ಅಂತ ತೆಗಿತೇನೆ. ಆ ಶಬ್ದ ಅಂದರೆ ಯಾವಾಗ ಬರ್ತದೆ ಯಾವಾಗ ಹೋಗ್ತಾ ಅಂತಿಲ್ಲ. ಆ ಶಬ್ದ ನನ್ನ ಹತ್ರ ಹೇಳ್ತಾರೆ ತುಂಬ ಜನಗಳು. ಆ ಶಬ್ದ ಇಂಜಿ ದೆಪ್ಲೇನ್ ಅಂತ. ಆ ಶಬ್ದ ಬಾಕಿ ಟೈಮಲ್ಲಿ ಆ ಶಬ್ದ ಬರೋದಿಲ್ಲ. ಆ ಶಬ್ದಕ್ಕೆ ಒಂದು ವಿಷಯ ಉಂಟು. ಆ ಶಬ್ದ ಅಂದರೆ ಅದು ಜನಗಳು ಎಲ್ಲ ಓಡ್ತಾರೆ ಬರ್ತಾರೆ. ಆ ಶಬ್ದ ಅಂದರೆ ನಾನು ಒಂದು ಶಬ್ದಕ್ಕೆ ಒಂದು ವಿಚಿತ್ರ ಕೊಡ್ತೇನೆ. ಯಾವ ಶಬ್ದ ಅಂದರೆ, ಓಕೆನಾ, ಅದೇ ಒಂದು ಶಬ್ದ. ಇನ್ನು ಜಾಸ್ತಿ ನಾನು ಶಬ್ದ ಇಲ್ಲ. ರಾತ್ರಿ ಅಂದರೆ ನನ್ನ ಟೈಮ್ ಸರಿ. ನನ್ನ ಟೈಮ್ ಅಂದರೆ ನನಗೆ ಪರ್ಮಿಷನ್ ಕೊಟ್ಟದಂದರೆ 6 ಗಂಟೆ ತನಕ ಕೊಟ್ಟಿದ್ದಾರೆ. ಅದೇ ನಾನು ಅವರ ಪೊಲೀಸರು ಅವರು ಕೊಟ್ಟ ವಾರ್ಡ್ರಿಗೆ ತಕ್ಕ ನಾವು ನಡಿಬೇಕು. ಇಲ್ಲದ್ರೆ ಅವ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತು ಮಕ್ಕಳೆಲ್ಲ ಎದುರಿಗೆ ಹೋದರೆ ಅದು ಕೆಲವು ಎಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ನಾನು 6 ಗಂಟೆ ನಂತರ ನನ್ನದು ಇಲ್ಲ. ದಿವಾಕರ್ ದೇವಡಿಗ. ಮುಂತಲೆ